JCI ಪುತ್ತೂರು ಈ ಸಂಸ್ಥೆಯ ವತಿಯಿಂದ ಇವತ್ತು ನಡೆಯುತ್ತಿರುವಂಥ ರಾಷ್ಟ್ರೀಯ ಯುವ ದಿನಾಚರಣೆ 2025 ಇದರ ಪ್ರಯುಕ್ತ ಪುತ್ತೂರು ಮತ್ತಿತರ 100 ಶಾಲೆಗಳಲ್ಲಿ ಡ್ರಗ್ಸ್ ಮುಕ್ತ ಪುತ್ತೂರು ಮತ್ತು ಸೈಬರ್ ಕ್ರೈಮ್ ಜಾಗೃತಿಯ ಬಗ್ಗೆ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ JCI ಪುತ್ತೂರಿನ ಅಧ್ಯಕ್ಷರಾಗಿ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿದ್ದುಕೊಂಡು ವಿದ್ಯಾಮಾತಾ ಫೌಂಡೇಶನ್ನ ಮೂಲಕ ಅದೆಷ್ಟೋ ಯುವಕ ಯುವತಿಯರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವಂಥ ತರಬೇತಿಗಳನ್ನು ನೀಡುವುದಲ್ಲದೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ನನ್ನ ಆತ್ಮೀಯರಾಗಿರುವಂಥ ಭಾಗ್ಯೇಶ್ ರೈ ಅವರೇ, ಅದೇ ರೀತಿ ಪ್ರಮುಖ ಪುತ್ತೂರಿನ ಇಲಾಖೆ ಒಂದು ಶಿಕ್ಷಣ ಇಲಾಖೆಯಲ್ಲಿ ಭಾಳ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಲೋಕೇಶ್ ಸರ್ ಅವರೇ, ಅದೇ ರೀತಿ ಇನ್ನೊಂದು ಕಡೆ ಭಾಳ ಪ್ರಮುಖವಾಗಿ ಬೇಕಾಗಿರುವಂಥ ಆರೋಗ್ಯ ಇಲಾಖೆಯಲ್ಲಿ ತಾಲೂಕು ಅಧಿಕಾರಿಗಳಾಗಿರುವಂಥ ಡಾಕ್ಟರ್ ದೀಪಕ್ ರೈ ಅವರೇ, ಇನ್ನೊಂದು ಕಡೆ ನಮ್ಮ ರಕ್ಷಣೆಯ ಬಗ್ಗೆ ಹೆಚ್ಚು ನಿಗಾ ವಹಿಸುವುದಲ್ಲದೆ ಡ್ರಗ್ಸ್ ಮತ್ತು ಸೈಬರ್ ಕ್ರೈಮಿನ ಬಗ್ಗೆ ನಿರಂತರ ಜಾಗೃತಿಯನ್ನು ಮೂಡಿಸುವಂಥ ನನ್ನ ಆತ್ಮೀಯರು ಆಗಿರುವಂಥ ಪುತ್ತೂರು ನಗರ ಠಾಣೆಯ ಉಪನಿರೀಕ್ಷಕರಾಗಿರುವಂಥ ಆಂಜನೇಯ ರೆಡ್ಡಿ ಅವರೇ, JCI ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ರಾಮಕೃಷ್ಣ ಮತ್ತು ಕೊಂಬೆಟ್ಟು ಸಂಸ್ಥೆಯ 2 ಮುಖ್ಯೋಪಾಧ್ಯಾಯರುಗಳೇ ಮತ್ತು ಎಲ್ಲ ಶಿಕ್ಷಕರೇ ಮತ್ತು JCIನ ಎಲ್ಲ ಪದಾಧಿಕಾರಿಗಳ ಜೊತೆಯಾಗಿ ಬಂದಿರುವಂಥ ವಿದ್ಯಾರ್ಥಿನಿಗಳೇ, ವಿಶೇಷವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಭಾಳ ಅಗತ್ಯವಾದ ಒಂದು ಮಾಹಿತಿಯನ್ನು JCI ಸಂಸ್ಥೆ ಹಮ್ಮಿಕೊಂಡಿರುವುದಲ್ಲದೆ 100 ಶಾಲೆಗಳಲ್ಲಿ ಈ ತರಬೇತಿಯನ್ನು ನೀಡುವಂಥ ನಿಟ್ಟಿನ ಪ್ರಯತ್ನ ಖಂಡಿತವಾಗಿ ಶ್ಲಾಘನೀಯ. ವಿಶೇಷವಾಗಿ ನಾವು ಭಾರತ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಭಾಳಷ್ಟು ಪ್ರಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಯಾವ ಕ್ಷೇತ್ರವನ್ನು ನೋಡಿದರೂ ಒಂದು ಪೈಪೋಟಿಯುತವಾಗಿ ಬೆಳವಣಿಗೆ ಆಗ್ತಾ ಇದೆ. ಆ ಬೆಳವಣಿಗೆಯ ಜೊತೆಯಲ್ಲಿ ಕೆಲವೊಂದು ಅಂಶಗಳು ಬೆಳವಣಿಗೆಗೆ ಪೂರಕವಾಗಿದ್ದರೆ ಕೆಲವೊಂದು ವಿಚಾರಗಳು ಬೆಳವಣಿಗೆಗೆ ಮಾರಕವಾಗ್ತಾ ಇದೆ. ಆ ಮಾರಕತೆಯಲ್ಲಿ ಯಾವುದೆಲ್ಲ ಇದೆ ಅಂತ ಹೇಳುವಂಥದ್ದನ್ನು ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಇವತ್ತು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಶಿಕ್ಷಣವನ್ನು ಕೊಡುವಂಥದ್ದು, ಪೋಷಕರು ಅದಕ್ಕೆ ಬಹಳ ಪ್ರಯತ್ನವನ್ನು ಮಾಡುವಂಥದ್ದು, ಶಿಕ್ಷಣ ಸಂಸ್ಥೆಗಳು, ಇಲಾಖೆಗಳು, ಸರ್ಕಾರಗಳು ಭಾಳ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಮಾರಕವಾಗಿರುವಂಥದ್ದು ಇವತ್ತು ಮಾದಕ ದ್ರವ್ಯಗಳು, ಡ್ರಗ್ಸ್. ಇದು ಒಂದು ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಏನೋ ಒಂದು ರೀತಿಯ ದೊಡ್ಡ ಮಾರಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ಮತ್ತು ಸೈಬರ್ ಕ್ರೈಮ್ಗಳು, ಈ 2 ವಿಚಾರಗಳನ್ನು ಭಾಳ ಪ್ರಮುಖವಾಗಿ JCI ಸಂಸ್ಥೆ ತೆಗೆದುಕೊಳ್ಳುವುದರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇದರ ಒಂದು ಪ್ರಯೋಗಾರ್ಥ. ಯಾಕಂದರೆ ವಿದ್ಯಾರ್ಥಿಗಳು ಸ್ವಲ್ಪ ಸೈಲೆಂಟ್ ಆಗಿರಬೇಕು, ನಿಮಗೆ ಮಾತಾಡ್ತಾ ಇರೋದು, ನೀವು ಮತ್ತೆ ಮಾತಾಡಿ, ನಿಮ್ಮ ವಿಚಾರಕ್ಕೋಸ್ಕರನೇ ಮಾತಾಡ್ತಾ ಇದ್ದೇವೆ. ನೀವೇ ಮಾತಾಡೋದಿದ್ದರೆ ನಾವು ಮಾತಾಡೋದಿಲ್ಲ, ನಿಮ್ಮನ್ನೇ ಮಾತಾಡಲಿಕ್ಕೆ ಬಿಡ್ತೇವೆ ನಾವು. ಯಾಕೆ ಯಾವಾಗಲೂ ಸೈಲೆಂಟ್ ಇರ್ತಾರಲ್ಲ ಮಕ್ಕಳು. ಹಾಗಾಗಿ ವಿದ್ಯಾರ್ಥಿಗಳು ಭಾಳ ಗಂಭೀರವಾಗಿ ಇವತ್ತು ಆಲೋಚನೆ ಮಾಡುವಂಥದ್ದು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ವಿಚಾರಗಳು. ನಮ್ಮ ಜೀವನ ಅಂತೇಳುವಂಥದ್ದು ಅತ್ಯಂತ ಅಮೂಲ್ಯವಾದ್ದು. ಆ ಬದುಕು ಅಂತೇಳುವ ನಿಟ್ಟಿನಲ್ಲಿ ಆ ವಿದ್ಯಾರ್ಥಿ ದೆಸೆಯಲ್ಲಿ ಇವತ್ತು ಮಾದಕತೆಯ ಪರಿಣಾಮಗಳು ಬೇರೆ ಬೇರೆ ಘಟನೆಗಳಿಂದ ನಮಗೆ ತಿಳಿದು ಬರ್ತದೆ. ಅದೆಷ್ಟೋ ವಿವರಗಳು, ಬೇರೆ ಬೇರೆ ಘಟನೆಗಳನ್ನು ನಮ್ಮ ಗಮನಕ್ಕೆ ಬಂದಾಗ ನಾವು ಇವತ್ತು ಜಾಗೃತರಾಗಿರುವಂಥ ವಿಚಾರಕ್ಕೆ ಇಂಥ ತರಬೇತಿಯ ಮೂಲಕ ಜಾಗೃತಿಗೊಳಿಸುವಂಥ ಕೆಲಸ ಇವತ್ತು JCI ಸಂಸ್ಥೆ ಇವತ್ತು ಮಾಡ್ತಾ ಇದೆ. ಆ ರೀತಿಯಲ್ಲಿ ಇತ್ತೀಚೆಗೆ ಪುತ್ತೂರಿನಲ್ಲೇ ಒಂದು ಮಾರಕ ಅಂತ ಹೇಳುವಂಥ ಒಂದು ಪುಸ್ತಕದ ಬಿಡುಗಡೆಯಾಗಿತ್ತು. ಸುಮಾರು 260 ಪುಟಗಳ ಪುಸ್ತಕದ ಬಿಡುಗಡೆ ಆಗುವ ಸಂದರ್ಭದಲ್ಲಿ ಸಹ ಆ
ಮಾದಕತೆ ಯಾವ ರೀತಿ, ಡ್ರಗ್ಸ್ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ, ಒಮ್ಮೆ ಅದರ ಆ ಒಂದು ವಿಚಾರಕ್ಕೆ ಆ ಡ್ರಗ್ಸನ್ನು ಸೇವಿಸಲು ಪ್ರಯತ್ನ ಮಾಡಿದರೆ ಮತ್ತೆ ಅದನ್ನು ಅವನು ಬಿಡೋದಿಲ್ಲ, ಮತ್ತು ಅವನ ಜೀವನವನ್ನೇ ಕಳ್ಕೊಳ್ತಾನೆ ಅಂತ ಹೇಳುವಂಥದ್ದನ್ನು ನಾವು ಮನಕಂಡಂಥದ್ದು, ನಾವು ಕಂಡಿರುವಂಥ ವಿಚಾರದ ಸತ್ಯ. ಆ ನಿಟ್ಟಿನಲ್ಲಿ ಯಾವಾಗ ಅದು ಈಗ ನೋಡ್ತೇವೆ ನಾವು, ಅದರದ್ದೇ ಆದ ಒಂದು ವ್ಯಾಪಾರಗಳು ದೊಡ್ಡ ಮಟ್ಟದಲ್ಲಿ ನಡೀತದೆ, ಅದರದ್ದೇ ಆದ ವ್ಯವಹಾರಗಳು ನಡೀತದೆ. ಅದರಿಂದ ಅದನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದರೆ ಸಂಘ ಸಂಸ್ಥೆಗಳ, ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ಉಪಯೋಗ ಮಾಡ್ತಾರೆ. ಅಲ್ಲಿ ಒಮ್ಮೆ ನಾವು ಅದರ ವ್ಯಸನಕ್ಕೆ ಬಲಿಯಾದರೆ ಮತ್ತೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಆ ವ್ಯಸನಕ್ಕೆ ಬಲಿಯಾಗದಿರುವಂಥದ್ದೇ ಪ್ರಮುಖವಾದ ನಮ್ಮ ಪ್ರಯತ್ನ. ಎಲ್ಲಿಯಾದರೂ ಪ್ರಯತ್ನ ಒಮ್ಮೆ ತೆಕ್ಕೊಂಡ್ರೆ ಮತ್ತೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಅದೆಷ್ಟೋ ವಿದ್ಯಾರ್ಥಿಗಳನ್ನು ನಾವು ಎಲ್ಲೆಲ್ಲೋ ನಾವು ನೋಡ್ತೇವೆ. ಅಂಥ ಒಂದು ಪ್ರಶ್ನೆಗಳು ಮತ್ತು ಸೈಬರ್ ಕ್ರೈಮಿನ ವಿಚಾರದ, ಅದು ಮುಂದೆ ಅಧಿಕಾರಿಗಳು ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಏನೇ ಇದ್ದರೂ ಸಹ ಇಂಥ ಒಂದು ಪ್ರಮುಖವಾದ 2 ವಿಚಾರಗಳನ್ನು JCI ಸಂಸ್ಥೆ, ನಮ್ಮ ಭಾಗ್ಯಶ್ರೀಯ ಬಗ್ಗೆ ನಾನು ಮತ್ತು ಸಹ ತುಂಬ ಮಾತಾಡಲಿಕ್ಕಿದೆ. ಯಾಕಂತ ಹೇಳಿದರೆ ಇಂಥ ವಿಚಾರಗಳು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಇಂಥ ಆಲೋಚನೆಗಳೆಲ್ಲವೂ, ಅದರಲ್ಲೂ ಮುಖ್ಯವಾಗಿ ಇವತ್ತು ಶಿಕ್ಷಣ ಸಂಸ್ಥೆಗಳು ಬಹಳ ಜಾಗೃತರಾಗಿರುವ ನಿಟ್ಟಿನಲ್ಲಿ ಈ ತರಬೇತಿ ತುಂಬ ಪ್ರಯೋಜನಕಾರಿ ಎನ್ನುವುದರಲ್ಲಿ ಸಂಶಯ ಇಲ್ಲ. ಆ ನಿಟ್ಟಿನ ನಾವೆಲ್ಲರೂ ಇವತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿರುವಂಥ ಸಂದರ್ಭದಲ್ಲಿ ಇವತ್ತು ಪ್ರಮುಖವಾದ ಇಲಾಖೆಗಳನ್ನು ಸೇರಿಸಿಕೊಂಡು ಆ ಪ್ರಮುಖವಾದ ಇಲಾಖೆಗಳಿಗೆ ಈ ಬಗ್ಗೆ ದೊಡ್ಡ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ನಮ್ಮ ಅಧಿಕಾರಿಗಳು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಹೆಮ್ಮೆ ತರುವಂಥ ವಿಚಾರ. ನಾನು ಮೊನ್ನೆ ಹೇಳಿದ್ದೆ, ಟ್ರಾಫಿಕ್ ಅಥವಾ ಪೊಲೀಸರ ಪುತ್ತೂರಿನ ಒಂದು ಕಾರ್ಯಾಚರಣೆ ಅಂತೇಳಿದರೆ ಹೇಗಿದ್ದಾರೆ ಅಂತೇಳಿದರೆ ಅದು ಇಡೀ ರಾಜ್ಯಕ್ಕೆ ಮಾದರಿ ಅಂಥೇಳಿ. ಅದು ಉದಾಹರಣೆ ಹೇಳಬೇಕು ಅಂದರೆ ಟ್ರಾಫಿಕ್ನಲ್ಲಿ ಸಂಚಾರಿ ನಿಯಮಗಳನ್ನು ಪುತ್ತೂರು, ನಾನು ಮೊನ್ನೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಹೇಳಿದೆ, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ಮೊನ್ನೆ ಹೇಳಿದ್ದೆ, ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ನಿಯಮಗಳು ಪುತ್ತೂರಿನಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಅಂಥೇಳಿ. ಭಾಳ ಮುಖ್ಯವಾಗಿ ನಾವು ಸೂಕ್ಷ್ಮವಾಗಿ ಗಮನಿಸುವಂಥದ್ದು, ಹೆಲ್ಮೆಟ್ ಧರಿಸದೆ ಇಲ್ಲಿ ಯಾರು ಈಗ ಸಂಚರಿಸುವುದೇ ಇಲ್ಲ ಅಂತೇಳಿ. ಯಾಕಂದರೆ ಅದೊಂದು ಜಾಗೃತಿ ಮೂಡಿದೆ. ಇಲ್ಲಿ ಧರಿಸದೇ ಇದ್ದರೆ ಏನಾಗ್ತದೆ ಅಂತ ಹೇಳುವಂಥ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ. ಆಕ್ಸಿಡೆಂಟ್ ಆದರೆ ಪ್ರಾಣವನ್ನು ಕಳ್ಕೊಳ್ತಾರೆ. ಬೆಲ್ಟ್ ಹಾಕದಿದ್ದರೆ ವಾಹನ 4 ವೀಲರಲ್ಲಿ ಏನಾದರೂ ಆದರೆ ಅದರಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. ಮತ್ತು ನೋ ಪಾರ್ಕಿಂಗ್ಗಳಲ್ಲಿ ಪುತ್ತೂರಲ್ಲಿ ಯಾವ ಪ್ರತಿಯೊಬ್ಬ ಮನುಷ್ಯನಿಗೂ ನೋ ಪಾರ್ಕಿಂಗಲ್ಲಿ ನಿಲ್ಲಿಸುವಂಥ ಸೂಕ್ಷ್ಮತೆ ಇದೆ, ನಿಲ್ಲಿಸುವುದೇ ಇಲ್ಲ. ಅಂದರೆ ಆ ಜಾಗೃತಿ ಮೂಡಿದೆ. ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತೇವೆ, ಬೇರೆ ಬೇರೆ ಪಟ್ಟಣಗಳಲ್ಲಿ ನೋಡ್ತೇವೆ, ನೋ ಪಾರ್ಕಿಂಗ್ ಇಲ್ಲ, ಏನಿಲ್ಲ, ಒಟ್ಟಾರೆ ಎಲ್ಲೆಲ್ಲಿ ನಿಲ್ಲಿಸಿ ಹೋಗ್ತಾರೆ. ಆ ಜಾಗೃತಿಯೇ ಅವರಲ್ಲಿ ಇಲ್ಲ. ಆದರೆ ಒಟ್ಟು ನಾವು ತಿಳ್ಕೊಂಡಾಗೆ ಪುತ್ತೂರಿನಲ್ಲಿ ನಮ್ಮ ಪೊಲೀಸರು ಆ ಒಂದು ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳುವಂಥದ್ದು ಇದು ಬಹಳ ಮುಖ್ಯವಾಗಿ. ಮತ್ತು ಮೊನ್ನೆ ನಾವು ಇನ್ನೊಂದು ಶಿಕ್ಷಣ ಇಲಾಖೆಯಿಂದ ಬಂದ ಮಾಹಿತಿಯ ಪ್ರಕಾರ 18 ವರ್ಷಕ್ಕಿಂತ ಕಡಿಮೆಯವರು ವಾಹನ ಚಲಾಯಿಸಬಾರ್ದು ಅಂತೇಳು, 2 ವೀಲರ್ ಆಗಲಿ 4 ವೀಲರ್ ಆಗಲಿ. ಇದೆಷ್ಟೋ ಮಂದಿ ಈಗ ಇಂದಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ, ಮಕ್ಕಳು ಕಲಿತಾ ಇರಲಿಲ್ಲ, ಬಿಡ್ತಾ ಇರಲಿಲ್ಲ. ಆದರೆ ಈಗ ಎಲ್ಲ ಮಕ್ಕಳಿಗೂ ಗೊತ್ತಿದೆ ಅಂತೇಳಿ ನಮಗೂ ಗೊತ್ತಿದೆ. ಆದರೆ ಲೈಸೆನ್ಸ್ ಇಲ್ಲದೆ ನೀವು ಓಡಾಟ ಮಾಡಿದರೆ ಅದರಿಂದ ಆಗುವ ಭೀಕರ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ ಅಂತ ಹೇಳುವ ನಿಟ್ಟಿನ ಜಾಗೃತಿಯನ್ನು ಸಹ ನಾವು ಮೊನ್ನೆ ನಮ್ಮ ಸಂಸ್ಥೆಯ ಮಕ್ಕಳಿಗೆ ನೀಡಿದ್ದೆವು. ಇವತ್ತು ಮತ್ತೆ ಜೂನಿಯರ್ ಕಾಲೇಜಿನ ಮಕ್ಕಳು ಇದ್ದೀರಾ, ನಿಮಗೂ ಆ ಮಾಹಿತಿಯನ್ನು ಹೇಳ್ತಾ ಇದ್ದೇವೆ. ಯಾಕಂತೇಳಿದರೆ ಈ ಜಾಗೃತಿ ನಮ್ಮಲ್ಲಿ ಮೂಡುವಂಥ ಕೆಲಸವನ್ನು ಇವತ್ತು JCI ಸಂಸ್ಥೆ ಮಾಡಿದೆ. ನಿಜವಾಗಿ ಅವರ ಶ್ಲಾಘನೀಯವಾದ ಕೆಲಸ. ಇದಕ್ಕೆ ಯಶಸ್ಸಾಗಲಿ. ಇದು 100 ಶಾಲೆಗಳಲ್ಲಿ ಈ ತರಬೇತಿ ಕೊಡುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿ ಮೂಡಲಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ.